ತಮಜಲ ಅಬ್ದುಲ್ ರಹಿಮಾನ್ ಹತ್ಯೆ ಸಂಬಂಧ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೀಪಕ್ ಸುಮಿತ್ ಸೇರಿ 15 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದಾಗಿ ಹೇಳಲಾಗಿದೆ. ಎಫ್ಐಆರ್ ದಾಖಲಾಗಿರುವ 15 ಮಂದಿಯಲ್ಲಿ ದೀಪಕ್ ಸುಮಿತ್ ಹೆಸರು ಮುಖ್ಯವಾಗಿದ್ದು, ಇವರಿಬ್ಬರು ಕೂಡ ಅಬ್ದುಲ್ ರಹಿಮಾನ್ ಹಾಗೂ ಗಾಯಗೊಂಡಿರುವ ಕಲಂದರ್ ಶಾಪಿಯವರಿಗೆ ಪರಿಚಿತರು ಎಂದು ತಿಳಿದು ಬಂದಿದೆ. ಕೊಲೆ ಹಾಗೂ ಶಾಪಿಯ ಕೊಲೆಯತ್ನ ಎಂದು ಪ್ರಕರಣ ದಾಖಲುಗೊಂಡಿದೆ. ತಲವಾರು ದಾಳಿ ನಡೆಸಿದ 15 ಜನರಲ್ಲಿ ಇಬ್ಬರು ಪರಿಚಿತರು ಎಂದು ಆಸ್ಪತ್ರೆಗೆ ಸಾಗಿಸುವಾಗ ಶಾಪಿ ತಿಳಿಸಿದ್ದು, ಅವರೇ ದೀಪಕ್ ಹಾಗೂ ಸುಮಿತ್ ಎಂದು ತಿಳಿದು ಬಂದಿದೆ. ಶಾಪಿಯವರು ನೀಡಿರುವ ಮಾಹಿತಿ ಮೇಲೆ ನಿಸಾರ್ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ರು. ಮಂಗಳೂರಿನ ಸಿಸಿಬಿ ಪೊಲೀಸರು ಬಂಟ್ವಾಳ ಗ್ರಾಮಾಂತರ ಪೊಲೀಸರೊಂದಿಗೆ ಕೂಡಿ ತನಿಖೆಯಲ್ಲಿ ಈಡುಕೊಂಡಿದ್ದಾರೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.